ಒಂದು ಮಾಧ್ಯಮ ನನ್ನ ಮತ್ತು ಮಾಧ್ಯಮದವರ ಸಂಬಂಧ ಸುಮಾರು ಒಂದು 40 ವರ್ಷಗಳಿಂದ 4 ದಶಕಗಳಿಂದ ಈ ಸಂಬಂಧ ನಿರಂತರವಾಗಿ ಮುಂದುವರಿತಾ ಇದೆ. ನಾನು ಅಥವಾ ನಮ್ಮ ಕ್ಷೇತ್ರ ಇಷ್ಟು ಬೆಳಿಬೇಕಾಗಿದ್ದರೆ ನೀವು ಕೊಟ್ಟಂಥ ಸಹಕಾರದಿಂದ ನಾವು ಇಷ್ಟು ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತೇನು ನೀವು ನನಗೆ ಕೊಟ್ಟಂಥ ಗೌರವ ಇದೆ, ಅದು ನನಗೆ ಮಾತ್ರ ಸಂದದ ಗೌರವ ಅಲ್ಲ, ಇಡೀ ಸಹಕಾರಿ ಕ್ಷೇತ್ರಕ್ಕೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ಒಬ್ಬ ವ್ಯಕ್ತಿಯಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದಾಗ, ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿದಾಗ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಛಲ ಜೀವನದಲ್ಲಿ ಬೇಕಾಗ್ತದೆ. ನಮ್ಮ ಆನಂದ್ ಶೆಟ್ಟಿಯವರು ಹೇಳಿದರು, ನಾನೊಂದು ಸಣ್ಣ ಸೊಸೈಟಿಯಿಂದ ನನ್ನ ಜೀವನ ಪ್ರಾರಂಭ ಮಾಡಿದೆ. ಅದರೊಂದಿಗೆ ನನ್ನ ಉದ್ಯೋಗವನ್ನು ಅದರ ಜೊತೆಯಲ್ಲಿ ಮಾಡ್ತಾ ಹೋದೆ. ಅದರ ನಂತರ ನಾನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಸುಮಾರು 5 ವರ್ಷಗಳ ಕಾಲ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ನಂತರ ಪುನಃ ಇಲ್ಲಿಯ ನಾನು ಮಾಡುವಂಥ ಸೇವೆಯನ್ನು ಕೊಂಡು ಸಿಂಡಿಕೇಟ್ ಬ್ಯಾಂಕಲ್ಲಿ ಬೆಳಿರಾಯರು ಅನ್ನೋರು ಒಬ್ಬರು ಅಧಿಕಾರಿ ಇದ್ದರು. ಅವರು ನನ್ನನ್ನು ಕರೆದು ನೇರವಾಗಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನನಗೆ ಅಧಿಕಾರಿಯಾಗಿ ನೇಮಕ ಮಾಡಿದರು. ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದ ನಂತರ ಇದೆಲ್ಲವನ್ನು ಬಿಟ್ಟು ಸಹಕಾರಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಬಯಸಿದ್ದೆ. ಅಂದರೆ ಈ ಉದ್ಯೋಗವನ್ನು ಬಿಟ್ಟು ಸಹಕಾರಿ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಬೇಕು, ಸಹಕಾರಿ ಕ್ಷೇತ್ರವನ್ನು ಬೆಳೆಸಬೇಕು ಅನ್ನುವಂಥದ್ದನ್ನು ನಾನು ಕಂಡೆ. ನಾನು ಆವತ್ತು 40 ವರ್ಷಗಳ ಹಿಂದೆ ಒಂದು ನೋಡುವಂಥ ಪರಿಸ್ಥಿತಿಗೂ ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆ ಇವತ್ತಿಗೂ ನಾವು ನೋಡುವಾಗ ಬಹಳಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದ ತವರೂರು ಅಂತ ನಾವು ಹೇಳ್ತೇವೆ. ಹಲವು ಬ್ಯಾಂಕ್ಗಳ ಉಗಮ ಸ್ಥಾನ ಕೂಡ ಹೌದು. ಸಿಂಡಿಕೇಟ್ ಇರ್ಬೋದು, ವಿಜಯ ಇರ್ಬೋದು, ಕೆನರಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಹಲವು ಬ್ಯಾಂಕ್ಗಳು ಉಗಮ ಸ್ಥಾನ. ನಮ್ಮ ಜಿಲ್ಲೆಯವರಿಗೆ ಎಲ್ಲ ಕಡೆ ಗೌರವ, ವಿಶೇಷವಾದಂಥ ಗೌರವ ಇದೆ ಅಂತ. ಬುದ್ಧಿವಂತರ ಜಿಲ್ಲೆಯವರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ ಅಂತ ಇದೆ. ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದರೆ ಅದು ಯಶಸ್ವಿಯಾಗಿ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡಿದೆ ಅನ್ನುವಂಥ ಕೀರ್ತಿ ನಮ್ಮ ಜಿಲ್ಲೆಯ ಎಲ್ರಿಗೂ ಸಂದಿದೆ. ನಾವು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲಿರುವಂಥ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಸುಮಾರು 170 ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಎಲ್ಲವೂ ಲಾಭದಲ್ಲಿದೆ. ಪ್ರತಿಯೊಂದು ಸ್ವಂತ ಕಟ್ಟಡವನ್ನು ಹೊಂದಿದೆ. ಪ್ರತಿಯೊಬ್ಬರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಮ ಬ್ಯಾಂಕ್ ಮಾತ್ರ ಅಲ್ಲ, ಪ್ರಾಥಮಿಕ ಗ್ರಾಮಾಂತರ ಮಟ್ಟದಲ್ಲಿರುವಂಥವರು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಸಾಲ ಸಿಕ್ಕಲಿಲ್ಲ ಅಂತೇಳಿ ಒಬ್ಬ ರೈತ ಆತ್ಮಹತ್ಯೆ ಆಗದಂಥ ಒಂದು ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಎಲ್ಲ ಕಡೆ ಅವನಿಗೆ ರೈತನಿಗೆ ಸಮಯಕ್ಕೆ ಸರಿಯಾಗಿ ಹಣ ಸಿಕ್ಕಲಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಂಡ, ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ ಅಂಥದಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಅವನಿಗೆ ಬೇಕಾದಂಥ ಸಾಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ನಾವು ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಅದೇ ರೀತಿಯಾಗಿ ಅವನು ಕಷ್ಟದಲ್ಲಿದ್ದರೂ ಕೂಡ ಅವನ ಕಷ್ಟಕ್ಕೆ ಪರಿಹಾರವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಆನಂದ್ ಶೆಟ್ಟರು ಮಾತು ಹೇಳಿದರು, ಹೌದು, ಸತ್ಯವಾದ ಮಾತು. ಹೊಸ ಕಾಯ್ದೆ ಬಂದಿದೆ. ದೇಶದಲ್ಲೇ ಒಂದು ಬದಲಾವಣೆಯನ್ನು ತರಬೇಕು, ಗ್ರಾಮಕ್ಕೊಂದು ಸೊಸೈಟಿಯನ್ನು ಮಾಡಬೇಕು, ಪ್ರಾಥಮಿಕ ಪತ್ತಿನ ಸಂಘವನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದಾರೆ. ಇದರಲ್ಲಿ ತೊಂದರೆಯನ್ನು ಕೂಡ ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗಾಗಿ ನಾನು ನನ್ನ ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನೇ ಉದಾಹರಣೆಗೆ ತಗೊಳ್ತೇನೆ. ಸುಮಾರು 360 ಕೋಟಿ ಒಂದು ಸಣ್ಣ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಠೇವಣಿ ಇದೆ. ಜನರ ವಿಶ್ವಾಸ ಇದೆ. ನಾವು ಕೊಡುವ ಸೇವೆಯನ್ನು, ಸಹಕಾರಿ ಕ್ಷೇತ್ರದಲ್ಲಿ ಕೊಡುವ ಸೇವೆಯನ್ನು ಮನಗೊಂಡು ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಹೆಚ್ಚು ಠೇವಣಿಯನ್ನು ತಂದು ವಿಶ್ವಾಸದಲ್ಲಿ ಇಟ್ಟಿದ್ದಾರೆ. ಅದನ್ನು ವಿಭಜನೆಗೊಂಡಾಗ 4 ಭಾಗವಾಗಿ ಅಥವಾ 6 ಭಾಗವಾಗಿ ಮಾಡಿದಾಗ ಜನರ ವಿಶ್ವಾಸ ಕಮ್ಮಿ ಆಗ್ತದೆ. ನಾನು ಕಂಡಾಗೆ, ನನ್ನ ಅನುಭವ ನಾನು ಹೇಳೋದು, ಕಾಯ್ದೆಯ ಬಗ್ಗೆ ಹೇಳ್ತಾ ಇಲ್ಲ. ಜನರ ವಿಶ್ವಾಸ ಕಮ್ಮಿ ಆದಾಗ ಅದರ ಠೇವಣಿ ಕಮ್ಮಿ ಆಗುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿದ್ದೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ. ನಾವೆಲ್ಲ ಈ ರೀತಿಯಾಗಿ ಹಿಂದೆ ಇದ್ದ ರೀತಿಯನ್ನೇ ಮುಂದುವರಿಸ್ಕೊಂಡು
ಹೋಗಬೇಕು ಅನ್ನುವಂಥದ್ದನ್ನು ನಾನು ಸರ್ಕಾರದಲ್ಲಿ ಮಂತ್ರಿಗಳಿಗೆ ಸಚಿವರಿಗೆಲ್ಲ ಮನವಿಯನ್ನು ಮಾಡಿದ್ದೇನೆ. ಅವರು ಅದಕ್ಕೆ ಒಪ್ಪಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ನಾವು ನಮ್ಮ ಜಿಲ್ಲೆಯ ಆನಂದ್ ಶೆಟ್ಟಿ ಹೇಳಿದಾಗೆ ಹಿಂದೆ ನಮ್ಮ ಬೇರೆ ಹೋಟೆಲ್ನಲ್ಲಿ ಈ ರೀತಿಯಾಗಿ ಒಬ್ಬೊಬ್ಬರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದರೆ, ಇವತ್ತು ಪ್ರೆಸ್ ಕ್ಲಬ್ ಸ್ವಂತ ಕಟ್ಟಡವನ್ನು ಆನಂದ್ ಶೆಟ್ಟರ ಕಾಲದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಈ ಕಟ್ಟಡ ಪ್ರಾರಂಭವಾಯಿತು. ಆವಾಗ ಕೂಡ ನಾವು ಆತ್ಮೀಯವಾಗಿ ಆನಂದ್ ಶೆಟ್ಟರು, ಇನ್ನು ಆನಂದ್ ಶೆಟ್ಟರ ಹೆಸರು ಹೇಳಿದ ಕೂಡಲೇ ಹೇಳಿದೆ, ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಆನಂದ್ ಶೆಟ್ಟರು ಈಗ ಅಂತೇಳಿ. ನಮ್ಮ ಹಾಗೆ ಇವತ್ತು ನಾವು ಸದೃಢವಾಗಿ ಇದನ್ನು ನಿಲ್ಲಿಸಿದೆ. ಇವತ್ತು ಹರೀಶ್ ರೈ ಅವರು ಹೇಳಿದರು, ನಮಗೆ ಹೊಸ ಹೊಸ ತರಬೇತಿಯನ್ನು ಕೊಡಬೇಕು, ನೀವು ಯಾವತ್ತು ಬೇಕಾದರೂ ಬನ್ನಿ, ನಿಮಗೆ ತರಬೇತಿಗೆ ನಾನು ಅವಕಾಶ ಮಾಡಿಕೊಡ್ತೇನೆ. ಯಾಕಂತ ಹೇಳಿದರೆ ನಾವು ಇಷ್ಟು ಬೆಳೀಲಿಕ್ಕೆ, ನಾನು ಬೆಳೀಲಿಕ್ಕೆ, ನಮ್ಮ ಕ್ಷೇತ್ರ ಬೆಳೀಲಿಕ್ಕೆ ಮಾಧ್ಯಮರು ಮಾಡಿದಂಥ ಸಹಕಾರ ಯಾವತ್ತೂ ನಾನು ಮರೆಯುವುದಿಲ್ಲ. ಹಾಗಾಗಿ ಮಾಧ್ಯಮರ ಜೊತೆ ನಾನು ಸದಾ ಇರ್ತೇನೆ ಅಂತ ಹೇಳಿಕೊಂಡು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸುಮಾರು 111 ಶಾಖೆಗಳನ್ನು ಹೊಂದಿದೆ. ಯಾವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಕೂಡ ಈ ಗ್ರಾಮಾಂತರ ಮಟ್ಟದಲ್ಲಿ ಈ ರೀತಿಯಾಗಿ ಒಂದು ಶಾಖೆಗಳನ್ನು ಮಾಡಿದ್ದಿಲ್ಲ. ಇದೇ ಒಂದು ವರ್ಷದಲ್ಲಿ, ಚಾಲ್ತಿ ವರ್ಷದಲ್ಲಿ ಬೆಂಗ್ರೆಯಲ್ಲಿ ಹೊಸ ಶಾಖೆಯನ್ನು ಪ್ರಾರಂಭ ಮಾಡ್ತೇವೆ, ಮಾಣಿಯಲ್ಲಿ ಹೊಸ ಶಾಖೆಯನ್ನು ಪ್ರಾರಂಭ ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಹೊಸತನಕ್ಕೆ, ಹೊಸ ಬದಲಾವಣೆಗೆ ಅನುಗುಣವಾಗಿ ನಾವು ಸುಮಾರು 9 ATMಗಳನ್ನು ಅಳವಡಿಸಿದ್ದೇವೆ. ಇನ್ನು 3 ATMಗಳು ಈ ತಿಂಗಳಲ್ಲಿ, ಬರುವ ತಿಂಗಳಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ATM ಉದ್ಘಾಟನೆ ಇದೆ. ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಒಂದು ಇದೆ, ಗೋಳಿ ಅಂಗಡಿಯಲ್ಲಿ ಒಂದು ATM ಅನ್ನು ಪ್ರಾರಂಭ ಮಾಡುವವರಿದ್ದಾರೆ. ಅಂದರೆ ನಾವು ಬದಲಾವಣೆಗೆ ತಕ್ಕಂತೆ ಸೇವೆಯನ್ನು ಕೊಡಬೇಕಾಗ್ತದೆ. ಇವತ್ತು ಹೊಸತನವನ್ನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನು ತಂದಿದ್ದಾರೆ. ಅದನ್ನು ಕೂಡ ನಾವು ಅಳವಡಿಸಿಕೊಂಡು ಈ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿಕೊಂಡು ತಾವು ಕೊಟ್ಟಂಥ ಈ ಪುರಸ್ಕಾರ ನನಗೆ ಅತಿ ದೊಡ್ಡ ಪುರಸ್ಕಾರ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಅವರು ಅಂತ ಹೇಳಿದರೆ ಅವರು ಟೀಕೆಯನ್ನು ಮಾಡ್ತಾರೆ, ಟೀಕೆ ಮಾಡಿ ಸರಿದಾರಿಯಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಅವರು ನಿರೀಕ್ಷೆ ಮಾಡ್ತಾರೆ. ನನ್ನ ಎಲ್ಲ ಪ್ರಶ್ನ ಸದಸ್ಯರು ನನಗೆ ಅತ್ಯಂತ ಹತ್ತಿರದ ಸ್ನೇಹಿತರಾಗಿದ್ದಾರೆ. ನೀವು ಟೀಕೆ ಮಾಡೋದು ಯಾಕೆ ಹೇಳಿದರೆ, ನೀವು ನಿಜವಾಗಿ ಟೀಕೆ ಅಲ್ಲ, ಅದು ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿದನ್ನು ಸರಿದಾರಿಯಲ್ಲಿ ಹೋಗಲಿಕ್ಕೆ ಮಾಡುವಂಥ ಸಲಹೆ ಅಂತ ಅದನ್ನು ನಾವು ಸ್ವೀಕರಿಸಿದಾಗ ನಾವು ಸರಿಯಾಗಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ಇವತ್ತು ನೀವು ಕೊಟ್ಟಂಥ ಮೊದಲನೇ ಗೌರವ, ಪ್ರತಿ ತಿಂಗಳು ನಮ್ಮ ಹರೀಶ್ ಅವರು ಹೇಳಿದರು, ಇನ್ನು ಮುಂದೆ ಪ್ರತಿ ತಿಂಗಳು ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು. ಭಾಳ ಸಂತೋಷದ ವಿಷಯ. ಯಾಕೆ ಹೇಳಿದರೆ ಅವರಿಗೆ ಹುರುಪನ್ನು ಕೊಟ್ಟಂತ ಆಗ್ತದೆ. ಒಬ್ಬ ವ್ಯಕ್ತಿಯನ್ನು ಕರೆದು, ಅದು ಪ್ರೆಸ್ ಕ್ಲಬ್ನವರು ಗೌರವಿಸಿದರೆ ಅವನಿಗೆ ಇನ್ನಷ್ಟು ಕೆಲಸ ಮಾಡುವಂಥ ಹುರುಪನ್ನು ನಾವು ಕೊಟ್ಟಾಗೆ ಆಗ್ತದೆ. ಇದು ಯಶಸ್ವಿಯಾಗಲಿ, ನಿಮ್ಮ ಕಾರ್ಯ ಯಶಸ್ವಿಯಾಗಲಿ, ನಾನು ಸದಾ ನಿಮ್ಮ ಜೊತೆ ಯಾವುದೇ ಕಾರ್ಯದಲ್ಲಿ ಸದಾ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿಕೊಂಡು, ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ನಾವು ಕಾಣಲೇಬೇಕು. ಹೊಸತನ ಬಂದಾಗ ಹೊಸತನಕ್ಕೆ ತಲೆ ಆಡಿಸಿಕೊಂಡು ನಾವು ಅದನ್ನು ಬದಲಾವಣೆಯನ್ನು ಸ್ವೀಕರಿಸಲೇಬೇಕು. ಹಾಗೆ ಸ್ವೀಕರಿಸಿದಾಗ ಸ್ವಲ್ಪ ಸ್ವಲ್ಪ ಕಲೀಲಿಕ್ಕೆ ಆಗ್ತದೆ. ನಮಗೆ ಅನುಭವವೇ ದೊಡ್ಡದು, ಅನುಭವಕ್ಕಿಂತ ದೊಡ್ಡ ವಿದ್ಯೆ ದೊಡ್ಡದು ಯಾವುದೂ ಇಲ್ಲ. ಅನುಭವದ ಮುಂದೆ ಯಾವ ವಿದ್ಯೆಯೂ ಇಲ್ಲ. ಅನುಭವವೇ ದೊಡ್ಡ ವಿದ್ಯೆ. ವಿದ್ಯೆ ಅನ್ನೋದು ಸೀಮಿತವಾಗಿರ್ತದೆ. ಈ ಅನುಭವ ಅನ್ನೋದು ಅದಕ್ಕೆ ಸೀಮಿತ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಅನುಭವವನ್ನು ನಾವು ಉಪಯೋಗಿಸ್ಕೊಂಡು ಮಾಡಿದರೆ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಾನು ಹೇಳಿದೆಲ್ಲ, ನಾವು ಮಾಡಲೇಬೇಕು, ಮಾಡದಿದ್ದರೆ ನಾವು ಹಿಂದೆ ಉಳಿತೇವೆ. ನಾವು ಏನು ಕಾಲವನ್ನು ಹೊಸ ತಂತ್ರಜ್ಞಾನವನ್ನು ತಂತ್ರಜ್ಞಾನ ಬಂದಾಗ ಆ ತಂತ್ರಜ್ಞಾನವನ್ನು ಮೊದಲು ಅಳವಡಿಸ್ಕೊಳ್ಬೇಕು. ನಾವು ಜನರಿಗೆ ಸೇವೆ ಕೊಡಲಿಕ್ಕೆ ಮೊದಲು ಮೊಬೈಲ್ನಲ್ಲಿ ಇದ್ದರೆ ಏನು ಮಾತಾಡ್ಲಿಕ್ಕೆ ಮಾತ್ರ ಆಗ್ತಿತ್ತು. ಈಗ ಮೊಬೈಲ್ನಲ್ಲಿ ದುಡ್ಡು ಪಾಸ್ ಆನ್ ಮಾಡಲಿಕ್ಕೆ ಆಗ್ತದೆ. ಆ ತಂತ್ರಜ್ಞಾನವನ್ನು ನೀವು ಅಳವಡಿಸಿಕೊಂಡಾಗ ಅದಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು, ಕಲೀಲೇಬೇಕು, ಕಡ್ಡಾಯ. ಹಾಗಾಗಿ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಬರ್ತದೆ. ನಾವು ಇನ್ನೊಬ್ಬರ ಜೊತೆ ಪೈಪೋಟಿ ಮಾಡಬೇಕಾದ್ರೆ ಅದನ್ನು ಮಾಡಬೇಕು. ಆಗ ತನ್ನಷ್ಟಕ್ಕೆ ಬರ್ತದೆ ಆಟೋಮೆಟಿಕ್. ಗ್ರಾಮ ಪಂಚಾಯತ್ ಗ್ರಾಮ ಅಲ್ಲ, ಗ್ರಾಮ ಪಂಚಾಯತ್. ಈಗ ನೋಡಿ, ನಾನು ಬಜ್ಪೇನು ಕೇವಲ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಂಘಗಳು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಶಾಖೆಯನ್ನು ಹೊಂದಿದೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಶಾಖೆಗೆ ಹೊಂದಿದೆ. ಮತ್ತು ಅದಕ್ಕೆ ಇಷ್ಟು ಕುಟುಂಬ ಅಂತ ಇದೆ. 600 ಕುಟುಂಬ ಇರಬೇಕು, 4,000 ಎಕರೆ ಕೃಷಿ ಭೂಮಿ ಇರಬೇಕು. ಅದನ್ನಿದ್ದರೆ ಮಾತ್ರ ಮಾಡಲಿಕ್ಕೆ ಬರ್ತದೆ. ಅದನ್ನು ಇದ್ದರೂ ಕೂಡ
ಅವರಿಗೆ ಸೇವೆ ಕೊಡಲಿಕ್ಕೆ ಆಗಿದೆ ಇಲ್ವೋ ಅಂತ ನೋಡ್ತಾರೆ. ನಮ್ಮದು ಎಲ್ಲ ಕಡೆ ಶಾಖೆ ಇದೆ, ಸೇವೆಯನ್ನು ಕೊಡಲಿಕ್ಕೆ ಸಮರ್ಥರಿದ್ದೇವೆ. ಎಲ್ಲರನ್ನೂ ನಾವು ನಮ್ಮ ಜಿಲ್ಲೆಯಲ್ಲಿ ಯಾರನ್ನು ರೈತರನ್ನು ಕೃಷಿಕರನ್ನು ಮೇಲೆ ಮುಖ್ಯ ಉದ್ದೇಶ ಕೃಷಿಕರದ್ದು, ಯಾವ ಕೃಷಿಕರನ್ನು ನಾವು ಬಿಡಲಿಲ್ಲ, ಎಲ್ರಿಗೂ ಸಹಾಯ ಮಾಡಿದ್ದೇವೆ, ಸೇವೆ ಕೊಟ್ಟಿದ್ದೇವೆ. ಹಾಗಾಗಿ ಅಂಥ ತೊಂದರೆ ನಮ್ಮಲ್ಲಿ ಬರುವುದಿಲ್ಲ. ನಮ್ಮದು ಬಜ್ಪೆ ನಾನು ಉದಾಹರಣೆ ಕೊಟ್ಟದ್ದು ಉಂಟು. ಪಡುಕೋಣೆ ಅಂತ ಹೇಳಿ ಒಂದು ಕುಂದಾಪುರದಲ್ಲಿದೆ, 16 ಗ್ರಾಮ ಪಂಚಾಯತಿ ಬರ್ತದೆ. ಅದನ್ನು ಕೂಡ ಅದೇ ರೀತಿಯಲ್ಲಿ ಅವರು ಮಾಡ್ತಾರೆ. ಮತ್ತು ಕಾಲಕ್ಕೆ ಸರಿಯಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಜಿಲ್ಲೆಗೆ ಒಂದಿದೆ, ಯಾಕೆ ಜಿಲ್ಲೆಗೆ ಅಂದರೆ ನಮ್ಮ ಉಡುಪಿಯಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಮೊಬೈಲ್ ಬ್ಯಾಂಕಿನಲ್ಲಿ ಜನರಿಗೆ ಬ್ಯಾಂಕಿಂಗ್ನ ಪರಿಚಯವನ್ನು ಮಾಡಿಕೋಸ್ಕರ ನಾವು ಒಂದು ವಾಹನದಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ಪ್ರಾರಂಭ ಮಾಡಿದೆವು. ಅದರಲ್ಲಿ ATM ಇದೆ, ಚಿನ್ನಾಭರಣದ ಸಾಲ ಇದೆ, ಎಲ್ಲ ಬ್ಯಾಂಕ್ನಲ್ಲಿ ನೀವು ಯಾವ ರೀತಿಯ ವ್ಯವಹಾರ ಮಾಡ್ತೀರೋ ಆ ರೀತಿಯಾದಂಥ ಎಲ್ಲ ವ್ಯವಹಾರವನ್ನು ಮಾಡ್ತೇವೆ. ಮೊದಲು ಒಂದು ದೇಶದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಈಗ ಉಡುಪಿಯಲ್ಲಿದೆ. ಇನ್ನೂ ಬೇಕಾದರೂ ಅದನ್ನು ಸೇವೆ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಈಗ ಸುಮಾರು ನಾವು 111 ಶಾಖೆ ಇದೆ. 2 ಶಾಖೆ ಬೆಂಗ್ರೆ ಮತ್ತು ಮಾಣಿ ಪ್ರಾರಂಭ ಮಾಡ್ತೇವೆ. ನಾವು 125 ಶಾಖೆಗಳ ಒಂದು ಗುರಿಯನ್ನು ಹಾಕ್ಕೊಂಡಿದೆ. 2 ವರ್ಷದಲ್ಲಿ 125 ಶಾಖೆಗಳು ಹೊಂದಬೇಕು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮ್ಮದಾಗಬೇಕು. ಅತಿ ಹೆಚ್ಚು ಠೇವಣಿ ಸಂಗ್ರಹದಲ್ಲಿ 1ನೇ ಸ್ಥಾನದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದೆ. ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸೇವೆಯಲ್ಲಿ ಎಲ್ಲದರಲ್ಲಿ ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ನಾನು ಬ್ಯಾಲೆನ್ಸ್ ಮಾಡೋದಲ್ಲ, ಅವರು ನನ್ನ ಜೊತೆ ಹೊಂದಾಣಿಕೆಯಲ್ಲಿ ಹೋಗ್ತಾರೆ. ಯಾವುದು ಸರ್ಕಾರ ಪಕ್ಷ ಮಾಡಿದ್ದಲ್ಲ, ಸರ್ಕಾರ ಮಾಡೋದು. ಸರ್ಕಾರ ಅಂದರೆ ಒಂದು ಪಕ್ಷದ ಇದ್ದರೂ ಕೂಡ ಅವರು ನೋಡ್ತಾರೆ ಯಾವ ಸಂಸ್ಥೆ, ಯಾರಿಂದ ಯಾವ ಸಂಸ್ಥೆಯನ್ನು ಒಂದು ಮೇಲಕ್ಕೆ ತರ್ಬೋದು ಅಂತ ಹೇಳಿ. ಮತ್ತು ಮುಖ್ಯವಾಗಿ ನನ್ನ ಉದ್ದೇಶ ಇದ್ದದ್ದು, ನಾನು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರನ್ನು ಸ್ವಾವಲಂಬಿ ಮಾಡಬೇಕನ್ನುವಂಥ ದೃಷ್ಟಿಕೋನದಿಂದ ಪ್ರಾರಂಭ ಮಾಡಿದಂಥ ನವೋದಯ ಸ್ವಸಹಾಯ ಗುಂಪುಗಳು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ 2 ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಸುಮಾರು ರಾಜ್ಯದ 8 ಜಿಲ್ಲೆಗಳಲ್ಲಿ ವಿಸ್ತರಣೆ ಆಗಿದೆ. ಇವತ್ತು ಪ್ರತಿ ಗ್ರಾಮದಲ್ಲಿ ಅವರು ಒಟ್ಟಾಗಿ ಸೇರುವಾಗ ನಾವು ಮಾಡಿದಂಥ ಕೆಲಸವನ್ನು ಯಾರು ಮಾಡಲಿಲ್ಲ. ಅವರು 1000 ಗಟ್ಟಲೆ ಜನ ಒಂದು ಒಟ್ಟಾಗ್ತಾರೆ. ಒಟ್ಟಾಗುವಾಗ ಒಂದೇ ಸಮವಸ್ತ್ರದಲ್ಲಿ ಸೇರ್ತಾರೆ. ಇದನ್ನು ಇವತ್ತಿನವರೆಗೆ ಯಾವ ಗುಂಪಿನವರು ಮಾಡಲಿಲ್ಲ. ಅಂದರೆ ಅವರಿಗೆ ಸಮವಸ್ತ್ರ ತಗೊಳ್ಳಿಕ್ಕೆ ದುಡ್ಡಿಲ್ಲ ಹೇಳಿ ಅಲ್ಲ ನಾವು ಕೊಡೋದು. ಸಮವಸ್ತ್ರದಲ್ಲಿ ಯಾಕೆ ಸೇರಬೇಕು ಹೇಳಿದರೆ, ಅಲ್ಲಿ ಸೇರಿದಾಗ ಯಾವುದೇ ಜಾತಿಯ ಬಲ ಬರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಒಂದೇ ಥರದ ಸಮವಸ್ತ್ರದಲ್ಲಿ ನಾವು 1000 ಗಟ್ಟಲೆ ಜನ ಸೇರ್ತಾರೆ. ಅವರು ಇಂಥ ಕೆಲಸವನ್ನು ಯಾರೂ ಮಾಡಿಲ್ಲ. ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ನೇರವಾಗಿ ಅವರಿಗೆ ಕಳಿಸಿಕೊಡ್ತಾ ಇದ್ದೀವಿ. ನೋಡಿ, ನಾನು ಸುರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅಂತ ಸೈಬರ್ ಕ್ರೈಮ್ ನಮ್ಮಲ್ಲಿ ನಡೀಬಾರ್ದು ಅಂತ ಹೇಳಿ. ಯಾಕೆ ಹೇಳಿದರೆ, ಸೈಬರ್ ಕ್ರೈಮ್ ಅನ್ನುವಂಥದ್ದು ಯಾರ ಬ್ಯಾಂಕ್ನಲ್ಲಿಯೂ ಮಾಡಲಿಕ್ಕಾಗ್ತದೆ. ಆ ಕ್ರೈಮ್ ಮಾಡೋರು ಅಷ್ಟು ನಿಮ್ಮಲ್ಲಿ ಫೋನ್ನಲ್ಲಿ ಕೇಳ್ತಾರೆ, ನಮಗೆ ಪರಿಚಯ ಇರುವುದಿಲ್ಲ. ಒಂದು ಮೊಬೈಲ್ ಕಾಲ್ ಬರ್ತದೆ. ಕಾಲ್ ಬಂದಾಗ ನಿಮಗೊಂದು ಪ್ರೈಸ್ ಬಂದಿದೆ, ನಿಮ್ಮ ಅಕೌಂಟಿಗೆ ಹಾಕ್ಲಿಕ್ಕಿದೆ ಅಮೌಂಟು, ಅಕೌಂಟ್ ನಂಬರ್ ಕೊಡಿ ಹೇಳ್ತಾರೆ. ಅಷ್ಟು ಕೊಟ್ಟರೆ ಸಾಕು ಸೈಬರ್ ಕ್ರೈಮ್ ಆದಾಗೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಅವರು ನೋಡ್ತಾರೆ ಸಹಕಾರಿ ಬ್ಯಾಂಕ್ನಲ್ಲಿ ಹೆಚ್ಚು ದುಡ್ಡು ಇರಲಿಕ್ಕಿಲ್ಲ ಅಂತ ಅವರ ಭಾವನೆ ಇದೆ ಸೈಬರ್ ಕ್ರೈಮ್ ಮಾಡೋರಲ್ಲಿ. ಹಾಗಾಗಿ ನಾನು ಹೇಳಿದೆಲ್ಲ, ಅದು ಆಗೋದೇ ಬೇಡ ಸಹಕಾರಿ ಕ್ಷೇತ್ರದಲ್ಲಿ. ಲೀಡಿಂಗ್ನಲ್ಲಿ ಇದ್ದರೆ ಕ್ರೈಮ್ ಆಗಬೇಕು ಹೇಳೋದು. ನಾನು ಕ್ರೈಮ್ ಆಗಬಾರ್ದು ಅಂತ ಹೇಳೋದು. ಹೌದು, ಕ್ರೈಮ್ ಆಗಬಾರ್ದಂತಲೇ ನಾನು ಹೇಳೋದು. ಇರ್ಬೇಕು, ಎಲ್ಲರೂ ಇರ್ಬೇಕು. ನಾನು ಹೇಳಿದೆಲ್ಲ ಒಂದು ಉದಾಹರಣೆ, ಒಂದು ಮೊಬೈಲ್ನಲ್ಲಿ ಫೋನ್ನಲ್ಲಿ ಬಂದರೆ ನಿಮ್ಗೊಂದು ಪ್ರೈಸ್ ಬಂದಿದೆ ಹೇಳ್ತಾನೆ, ಆಮೇಲೆ ಅಕೌಂಟ್ ನಂಬರ್ ಕೇಳ್ತಾನೆ. ನಾವು ಖುಷಿಯಲ್ಲಿ ಕೊಡ್ತೇವೆ. ಅಕೌಂಟ್ ನಂಬರ್ ಕೊಟ್ಟ ಕೂಡಲೇ ಕ್ರೈಮ್ ಮಾಡಿಯೇ ಬಿಡ್ತಾನೆ ಅವ. ಗ್ರಾಹಕರು, ಬ್ಯಾಂಕಿಂಗ್ನವರು ಮಾತ್ರ ಅಲ್ಲ, ಗ್ರಾಹಕರು ಕೂಡ ಎಚ್ಚರಿಕೆಯಲ್ಲಿ ಇರಬೇಕು. ನಮ್ಮ ಅಕೌಂಟ್ ನಂಬರ್ ಕೊಡಬಾರ್ದು, ಕೋಡ್ ನಂಬರ್ ಕೊಡಬಾರ್ದು, ಯಾವುದನ್ನು ಕೊಡಬಾರ್ದು.